ನೋಡಿ ಫ್ರೆಂಡ್ಸ್, ಇವತ್ತು ನಾಳೆ ನಾವು ಅಮಾವಾಸ್ಯೆ ಬಂತಲ್ಲ, ಅಮಾವಾಸ್ಯೆ ನಾವು ಮನೆ ದೇವರಿಗೆ ಹೋಗ್ತೀವಿ. ಅದಕ್ಕೋಸ್ಕರ ಬಟ್ಟೆಗಳನ್ನು ಇವಾಗ ರೆಡಿ ಮಾಡಿ ಇಟ್ಕೊಳ್ಬೇಕು. ಬೆಳಗ್ಗೆ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಬಟ್ಟೆ ಎಲ್ಲ ಅರೇಂಜ್ ಮಾಡ್ಕೋಬೇಕು ಅಂತಂದರೆ ಇವಾಗ ಇವಳು ಎದ್ದು ಬಿಟ್ಟಿದ್ದಾಳೆ. ಆದರೂ ಕೂಡ ಇವಾಗ ಬಿಡೋದಕ್ಕಿಲ್ಲ. ಇವಾಗ ನಾನು ಈ ರೀತಿ ನಮ್ಮ ಬೀರನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ಸಿಂಪಲ್ ಆಗಿರೋ ಸಾರಿಗಳನ್ನು ಇಟ್ಕೊಂಡಿದ್ದೀನಿ. ಇವರಿಬ್ಬರು ಬಟ್ಟೆಗಳನ್ನು ಮಾತ್ರ ಇಡೋದಕ್ಕೆ ಅಂತೇಳ್ಬಿಟ್ಟು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸಿರೋದು ಈ ಬ್ಯಾಗ್ಗಳು. ಇದರಲ್ಲಿ ಇವ್ರ ಬಟ್ಟೆಗಳನ್ನು ಮಾತ್ರ ಇಡ್ತಾ ಇರ್ತೀನಿ ಮಕ್ಕಳಿಗೂ. ಸಮೋ ನೋಡಿ ಇಲ್ಲಿ ಕೈ ಹಾಕ್ಕೊಂಡು ಏನು ತೆಗಿಯೋದಕ್ಕೆ ಬಿಡದೆ ಮಾಡ್ತಾ ಇರೋದು. ಸಮೋ ಈ ಕಡೆ ಬಾಮ್ಮ, ನೀನು ಆಯಿ ಮಾಡ್ಕೋತಿದ್ದಿ. ಹೇಗೋ ಮಾಡಿ ಬಟ್ಟೆಯನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ನಾಳೆ ಬೆಳಗ್ಗೆ ನಾವು ಮನೆ ದೇವರಿಗೆ, ಅಮಾವಾಸ್ಯೆ ಮನೆ ದೇವರಿಗೆ ಹೋಗಿ ಬಂದುಬಿಟ್ಟು ಮತ್ತು ನಮ್ಮ ಊರಿಗೆ ಹೋಗಬೇಕು ಹಬ್ಬ ಮಾಡೋದಕ್ಕೆ. ಊರಿಗೆ ಬಾ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಊರಿಗೂ ಕೂಡ ಬ್ಯಾಗ್ನ ಪ್ಯಾಕ್ ಮಾಡಿ ರೆಡಿ ಮಾಡಿ ಈಗಲೇ ಇಟ್ಟು ಹೋಗಿರಬೇಕು ಅಂತ ಅಂದ್ಕೊಂಡಿದ್ವಿ. ಅಲ್ಲಿಂದ ಸೀದಾ ಮನೆ ದೇವ್ರಿಗೆ ಹೋಗಿ ಬಂದು ಸೀದಾ ಊರಿಗೆ ಹೋಗಬೇಕು ಅಂತ. ಅದಕ್ಕೋಸ್ಕರ ಬೇರೆ ಬೇರೆ ಲಗೇಜ್ಗಳನ್ನು ರೆಡಿ ಮಾಡ್ಕೋಬೇಕು. ನೈಟ್ ಇಬ್ಬರು ಕೂಡ ತುಂಬಾ ಕಾಡ್ತಿದ್ರು. ಆದರೂ ಹೆಂಗೋ ಒಂದು ಮ್ಯಾನೇಜ್ ಮಾಡಿಕೊಂಡು ಲಗೇಜ್ನ ರೆಡಿ ಮಾಡ್ತಾಯಿದ್ದೀನಿ. ನನಗೂ ಕೂಡ ತುಂಬಾ ತಲೆ ನೋಯ್ತಾ ಇದೆ. ಅದಕ್ಕೋಸ್ಕರ ಒಂದು ಹೋಮ್ ರೆಮಿಡಿಯನ್ನು ನಾನು ನೋಡಿದ್ದೆ. ಅದನ್ನ ನಾನು ನಿಮ್ಮ ಜೊತೆ ನಿಜವಾಗ್ಲೂ ಶೇರ್ ಮಾಡ್ಕೋಬೇಕು. ಅದು ಕೂಡ ತುಂಬಾ ಎಫೆಕ್ಟಿವ್ ಆಗಿ ಇತ್ತು. ಅದಕ್ಕೋಸ್ಕರ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಅಂದರೆ ತುಂಬಾ ತಲೆನೋವಿತ್ತು. ಹೇಗಪ್ಪ ಮಾಡೋದು ಅನ್ನೋ ಥರ ಆಗಿತ್ತು. ಈಗ ಪರವಾಗಿಲ್ಲ, ಕಡಿಮೆ ಆಗಿದೆ. ಅದಕ್ಕೋಸ್ಕರ ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಇವಳಿಗೆ ಬರೀ ಆನ್ಲೈನಲ್ಲಿ ತೊಗೊಂಡಿರೋ ಬಟ್ಟೆಗಳು, ತುಂಬ ಸ್ಮೂತ್ ಇರೋದು ಈ ಬೇಸಿಗೆನಲ್ಲಿ ಅಂತ ತೊಗೊಂಡಿದ್ದೀನಿ. ಹಲೋ, ಹಾಯ್, ನಮಸ್ಕಾರ ಫ್ರೆಂಡ್ಸ್. ನೋಡಿ, ಇವಾಗ ನಾವು ಬೆಳಗ್ಗೆ ಎಷ್ಟು ಬೇಗ ಎದ್ದುಬಿಟ್ಟು ಬೇಗನೆ ರೆಡಿಯಾಗಿ ಹೋಗಬೇಕು ಅಂತ ಅಂದ್ಕೊಂಡ್ರು ಕೂಡ ಮಕ್ಕಳ ಜೊತೆಗೆ ಮತ್ತು ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ 10:30 ಆಗೋಗಿದೆ. ನಿಮಗೆಲ್ರಿಗೂ ಕೂಡ ಯುಗಾದಿ ಅಮಾವಾಸ್ಯೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ತುಂಬಾ ಹೊರಗಡೆ ಬಿಸಿಲಿದೆ. ಈ ಬಿಸಿಲಿಗೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ತಾಯಿದೆ. ನೋಡ್ತಿರ್ಬೋದು, ನಮ್ಮ ಸಮೂರಾಣಿ ಹೊಸ ಡ್ರೆಸ್ನ ಹಾಕ್ಕೊಂಡಿದ್ದಾಳೆ. ಸಾತು ಕೂಡ ಬೇಸಿಗೆ ಇಲ್ಲ ಅಂತೇಳ್ಬಿಟ್ಟು ಅವನಿಗೆ ಮಾತ್ರ ಸ್ಮೂತಾಗಿರೋ ಬಟ್ಟೆಯನ್ನು ಹಾಕ್ಬಿಟ್ಟಿದ್ವಿ. ಇವಳಿಗೆ ಮಾತ್ರ ಹೊಸ ಬಟ್ಟೆ ಹಾಕೋಣ ಅಂತೇಳ್ಬಿಟ್ಟು ಹೊಸ ಫ್ರಾಕ್ ಹಾಕಿದರೆ ಪಾಪ ಅವಳಿಗೆ ತುಂಬಾ ತೊಂದರೆ ಅನುಭವಿಸ್ತಾ ಇದ್ಲು. ಅಷ್ಟು ಕಷ್ಟ ಆಗಿತ್ತು ಅವಳಿಗೆ. ನಮಗೆ ಕೂಡ ತುಂಬ ಕಷ್ಟ ಆಗೋಗಿತ್ತು. ನೋಡಿ, ಇಂಥ ಬಿಸಿಲಲ್ಲಿ ನಮಗೆ ತುಂಬಾ ಉರಿ ಬಿಸಿಲು ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ವಿಂಡೋಗೆ ಬಟ್ಟೆಯನ್ನು ಸ್ವಲ್ಪ ಒದ್ದೆ ಮಾಡಿ ಆ ಥರ ಹಾಕಿದ್ದೆ. ಅದರಿಂದ ಸ್ವಲ್ಪ ಕೋಲ್ಡ್ ಆಗಿದ್ರೂ ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಮಗಂತೂ ಈ ಬಿಸಿಲಲ್ಲಿ, ಅದರಲ್ಲೂ ಕೂಡ ನಾವು ಹೋಗ್ತಾ ಇರೋದು ರಾಯಚೂರು ಕಡೆ ಆಗಿರೋದ್ರಿಂದ, ರಾಯಚೂರು ಅಂತ ಅಂದ್ರೇ ಬಿಸಿಲಿನ ನಾಡು ಅಂತಲೇ ಕರೀತಾರೆ. ಆ ಬಿಸಿಲು ನಾಡಲ್ಲಿ ತುಂಬಾ ಉರಿ ಆಗ್ತಾಯಿತ್ತು. ಮುಖ ಎಲ್ಲ ತುಂಬಾ ಉರಿತಾ ಇತ್ತು. ಪಾಪ ಮಕ್ಕಳು ತುಂಬಾ ಕಷ್ಟಪಟ್ಬಿಟ್ರು. ಯಾಕಾದರೂ ಮಕ್ಕಳನ್ನ ಕರ್ಕೊಂಡು ಇಂಥ ಟೈಮಲ್ಲಿ ಹೋಗ್ಬಾರ್ದಿತ್ತಪ್ಪ ಅಂತ ಅನ್ನಿಸ್ತಾ ಇತ್ತು. ಆದರೂ ಕೂಡ ಪ್ರತಿ ಅಮಾವಾಸ್ಯೆ ನಾವು ಹೋಗ್ತಿರೋದ್ರಿಂದ ಈಗಲೂ ಕೂಡ ಹೋಗಲೇಬೇಕಾಗಿತ್ತು. ತುಂಬಾ ಸುಸ್ತಾಗ್ತಾ ಇತ್ತು, ಬಿಸಿ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಒಬ್ಬರು ಸ್ಪೆಷಲ್ ಪರ್ಸನ್ನ ನಿಮಗೆ ತೋರಿಸ್ತೀನಿ ನಮ್ಮ ಫ್ಯಾಮಿಲಿನಲ್ಲಿ. ಯಾರು ಅಂತ ನೋಡಿ, ಇವರೇ ನೋಡಿ ನಮ್ಮ ಇದನ್ನು. ಇಲ್ಲಿ ನಮ್ಮ ಸಮೂರಾಣಿ ಫುಲ್ಲು ಡ್ರೆಸ್ಸಲ್ಲಿ ತೋರಿಸ್ತೀನಿ ನೋಡ್ರಿ ಹೇಗೆ ಕಾಣ್ತಿದ್ದಾಳೆ ಅಂತೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದ್ಲು. ನನಗೆ ಮಾತ್ರ ಆ ಡ್ರೆಸ್ಸನ್ನು ತೆಗೆಯೋದಕ್ಕೆ ಇಷ್ಟ ಆಗಲಿಲ್ಲ. ಬಟ್ ಅವಳಿಗೆ ಮಾತ್ರ ಪಾಪ ತುಂಬ ಸೆಕೆ ಆಗಿಬಿಟ್ಟು ಬಿಸಿಲಲ್ಲಿ ಚುಚ್ತಿತ್ತೋ ಏನೋ, ಇರಿಟೇಟ್ ಮಾಡಿಕೊಂಡು ತುಂಬಾ ಕಿರಿಕಿರಿ ಮಾಡ್ತಾಯಿದ್ಲು, ಅಳ್ತಾಯಿದ್ಲು. ಕಷ್ಟ ಆಗಿತ್ತು ಅವಳಿಗೆ. ಅದಕ್ಕೂ ಮತ್ತು ಈ ಬಿಸಿಲು, ಈ ಯುಗಾದಿ ಅಂತ ಅಂದ್ರೇ ಉಗ್ಗಿ ಅಂತಲೇ ಹೇಳ್ತಾರೆ ನಮ್ಮ ಕಡೆ. ಶಿವರಾತ್ರಿ ಅಂದರೆ ಶಿವ, ಯುಗಾದಿ ಅಂದರೆ ಉಗ್ಗಿ ಅಂತಾರೆ. ಆ ಥರ ಬಿಸಿಲು ಇರುತ್ತಂತೆ. ಈಗ ಇವಾಗ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗಿ ತುಂಬಾ ಬಿಸಿಲಿತ್ತು ಹೊರಗಡೆ.
ಕಾಲು ಕೂಡ ಕೆಳಗಡೆ ಇಡೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲು ಆಗಿಬಿಟ್ಟಿತ್ತು. ಮೊದಲು ದೇವಸ್ಥಾನದ ಒಳಗಡೆ ಹೋದರೆ ಸಾಕಪ್ಪ ಅಂತ ಅಂದ್ಕೊಂಡು ಒಳಗಡೆ ಬಂದುಬಿಟ್ಟು ಮೊದಲು ಮಕ್ಕಳಿಗಾಯಿತು ನಾವಾಯಿತು ಫ್ರೆಶ್ ಆಗಬೇಕು ಅಂತೇಳ್ಬಿಟ್ಟು ಮೊದಲು ಮುಖ ಕೈಕಾಲು ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಕೂಡಬೇಕು ಅಂತೇಳಿ ಇವಾಗ ಕೂತಿದ್ದೀವಿ. ಕೂತ್ಬಿಟ್ಟು ನಮ್ಮ ತಮ್ಮೂರಾಣಿಗೂ ಕೂಡ ಆ ಡ್ರೆಸ್ಸಲ್ಲಿ ತುಂಬಾ ಕಷ್ಟಪಟ್ಟಿದ್ಲು, ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡೋಣ ಅಂತೇಳಿ ಅವ್ರಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿ ಹೊಸ ಗೆಟಪ್ಪಲ್ಲಿ ಇವಾಗ ತುಂಬಾ ಚೀರಾಡ್ತಾ ಇದ್ದಾಳೆ. ಅವಳು ಚೀರಾಡೋದಕ್ಕೆ ಅಲ್ಲಿ ಇರುವಂಥ ಜನರು ಎಲ್ಲರೂ ಕೂಡ ಇವ್ರ ಕಡೆಯೇ ನೋಡ್ತಾ ಇದ್ದರು. ನಮಗೆ ಮುಜುಗರ ಇವಳು ಈ ಥರ ಚೀರಾಡೋದಕ್ಕೆ ಅಷ್ಟು ಚೀರಾಡ್ತಾ ಇದ್ಲು. ಅವಳು ಬಾಯಿನೇ ಆಡಿದೆ, ಎಲ್ಲರೂ ಕೂಡ ಇವ್ರದ್ದು ದೊಡ್ಡ ಬಾಯಿ ಅಂತ ನಮ್ಮ ಮನೆಯಲ್ಲಿ ಅಂತಿರ್ತಾರೆ, ಅಷ್ಟು ಬೋರು ಇವಳು ಬಾಯಿ. ಆದರೆ ನೋಡೋದಕ್ಕೆ ಮಾತ್ರ ತುಂಬ ಖುಷಿ, ಚೀರಾಡ್ದಂಗೆಲ್ಲ ಕೂಗಾಡ್ದಂಗೆಲ್ಲ ನಮಗೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅವಳು ಇವಾಗ ಫ್ರೀ ಆಯ್ತಲ್ಲ ಅದಕ್ಕೆ ಖುಷಿಯಿಂದ ಆಟ ಆಡ್ತಾಯಿದ್ಲು. ಇಷ್ಟೊತ್ತಿನವರೆಗೂ ತುಂಬಾ ಕಿರಿಕಿರಿ ಮಾಡ್ತಿದ್ಲು. ಇವಾಗ ಸ್ವಲ್ಪ ರಿಲೀಫ್ ಆದಂಗೆ ಆದಳು ಅವಳು. ಡ್ರೆಸ್ ಕೂಡ ಮತ್ತು ಫ್ರೆಶ್ ಆಗಿ ಕೂಡ ನಮಗೂ ಕೂಡ ಎಷ್ಟೋ ರಿಲ್ಯಾಕ್ಸ್ ಆದಾಗಾಯಿತು. ಬಿಸಿಲಲ್ಲಿ ಬಂದುಬಿಟ್ಟು ತುಂಬಾ ಸಾಕಾಗೋಗಿತ್ತು. ಅದಕ್ಕೋಸ್ಕರ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ರಾಯಿತು ಅಂಥೇಳಿ ಬಂದು ಕೂತಿದ್ದೀವಿ. ಇವಾಗ ಇಲ್ಲಿ ನೋಡ್ತಿರ್ಬೋದು ನಾನು ಹಿಂದ್ಗಡೆ ಮತ್ತು ಪಕ್ಕದಲ್ಲಿ ಎಲ್ಲ ಎಷ್ಟೊಂದು ಮಂಟಪದಲ್ಲಿ ಆ ಕಡೆ ಈ ಕಡೆ ತುಂಬಾ ಜನರು ಬಂದು ಹೋಗ್ತಾ ಇರ್ತಾರೆ. ಇಲ್ಲಿ ಖಾಲಿ ಇದೆ ಅಷ್ಟೇ. ಮತ್ತು ಫುಲ್ಲು ಜನ ಎಲ್ಲ ಬೆಳಗ್ಗೆಯಿಂದ ರಾತ್ರಿಯಿಂದನೇ ತುಂಬ ಜನ ಇರ್ತಾರೆ. ರಾತ್ರಿ ಯಾವಾಗೇ ಬರಲಿ ಇಲ್ಲಿ ಮೊದಲು ಬಂದುಬಿಟ್ಟು ಸ್ನಾನ ಮಾಡಿನೇ ದೇವ್ರ ದರ್ಶನಕ್ಕೆ ಹೋಗಬೇಕಾಗ್ತಿತ್ತು. ಅದೇ ಥರನೇ ಪದ್ಧತಿ ಇತ್ತು. ಆದರೆ ಈ ಕೊರೋನಾ ಟೈಮ್ ಏನು ಬಂತಲ್ಲ ಆವಾಗಿಂದ ಎಲ್ಲ ರೂಲ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಹಾಗೆ ಇದೇ ರೀತಿಯಾಗಿಯೇ ದೇವಸ್ಥಾನದಲ್ಲಿ ಇರಬೇಕು ಅಂತೇಳ್ಬಿಟ್ಟು ಆವಾಗಿಂದ ಈ ಪದ್ಧತಿಗಳು ಇಲ್ಲಿಲ್ಲ. ನೋಡು ಜೇಜಿ ಮಾಡು. ಇವಾಗ ತಾವೇ ನಾವು ದೇವ್ರ ದರ್ಶನವನ್ನು ಮಾಡ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಕೂತಿದ್ದೀವಿ. ಸ್ವಲ್ಪ ಹೊರಗಡೆ ಬಂದುಬಿಟ್ಟು ಒಳಗಡೆ ಕೂಡ ತುಂಬ ಜನರು ಇದ್ದರು. ಅದಕ್ಕೋಸ್ಕರ ಇದು ದೇವರ ಪಲ್ಲಕ್ಕಿ ಅಂತ ಏನು ಕರೀತಾರಲ್ಲ, ಪಲ್ಲಕ್ಕಿಯಲ್ಲಿ ದೇವರನ್ನು ಕೂರಿಸ್ಬಿಟ್ಟು ಪಲ್ಲಕ್ಕಿಯಲ್ಲಿ ಅಡ್ಡಾಡ್ತಾರೆ. ಆ ಪಲ್ಲಕ್ಕಿನೂ ಕೂಡ ಇಲ್ಲಿ ಇಟ್ಟಿದ್ದರು. ಅದನ್ನು ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ತುಂಬಾ ಬಿಸಿಲು, ಮಕ್ಕಳನ್ನು ಕೆಳಗೆ ಇಳಿಸೋಕ್ಕಾಗಲ್ಲ ಅಂತೇಳಿ ಅವರಪ್ಪ ಹಿಂಗೆ ಎತ್ಕೊಂಡು ತಿರುಗಾಡ್ತಾಯಿದ್ರು. ಸೊ ಎಲ್ಲ ಕಡೆನೂ ದೇವಸ್ಥಾನದಲ್ಲಿ ದರ್ಶನ ತಗೊಂಡು ನಾವು ಮತ್ತೆ ಬಂದುಬಿಟ್ಟು ಮಂಟಪದಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೊರಡ್ತಾ ಇದ್ವಿ. ಇಲ್ಲಿ ಸ್ವಲ್ಪ ಯಾವುದೋ ಒಂದು ಆಕಳು ಬಂದುಬಿಟ್ಟು ನನ್ನ ಮುಂದೆನೇ ನಾನು ವಿಡಿಯೋ ಶೂಟ್ ಮಾಡ್ತಾಯಿದ್ದೆ, ಬಂದುಬಿಡ್ತು. ನನಗೆ ತುಂಬಾ ಭಯ ಆಗೋಗಿತ್ತು. ಮತ್ತು ಇಬ್ಬರು ಅಣ್ಣ ತಂಗಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳ್ತಾಯಿದ್ರು. ಅಲ್ಲಿ ಅದು ನೋಡೋಣ ಇದು ನೋಡೋಣ ಅಂತೇಳ್ಬಿಟ್ಟು. ಹೇಗಿತ್ತು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ದೇವ್ರ ದರ್ಶನ ಎಲ್ಲ ಮುಗೀತು. ಇವಾಗ ದೇವ್ರ ದರ್ಶನದಲ್ಲಿ ಪ್ರಸಾದವಾಗಿ ಸಿಕ್ಕಿರೋವಂಥ ಹೂವು ಇದು. ನನಗೆ ತುಂಬಾ ಇಷ್ಟ ಹೂವು ಅಂತಂದರೆ. ಅದು ದೇವರ ಪ್ರಸಾದದಲ್ಲಿ ಸಿಕ್ಕಿದೆ ಅಂತಂದರೆ ತುಂಬಾ ಖುಷಿ ಕೂಡ. ಸೊ ಇವಾಗ ಅದೇ ಹೂವನ್ನು ನಾನು ಮುಡ್ಕೋಬೇಕು ಅಂತ ಆಸೆಯಿಂದ ಮುಡ್ಕೊಂಡು ರೆಸ್ಟ್ ಮಾಡೋಣ ಅಂತ ಸ್ವಲ್ಪ ಕೂತಿದ್ದೀವಿ. ಸ್ವಲ್ಪ ಹೊರ್ಗಡೆ ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡು ಬರೋದಕ್ಕೆ ಅಂತೇಳ್ಬಿಟ್ಟು ಹೋಗಿದ್ರು ಸ್ವಲ್ಪ ಆ ಕಡೆ ಈ ಕಡೆ. ನಾನು ಮಾತ್ರ ಇಲ್ಲಿ ಎಲ್ಲದೂ ನೋಡ್ಕೊತ ಕೂತ್ಕೊಂಡಿದ್ದೆ. ಈ ರೀತಿ ಇವತ್ತಿನ ದಿನ ಈ ಥರ ಇತ್ತು. ಮತ್ತು ಅಲ್ಲಿ ನಾವು ಪ್ರತಿ ಅಮಾವಾಸ್ಯೆ ಕೂಡ ರುದ್ರಾಭಿಷೇಕವನ್ನು ಬರೆಸ್ತೀವಿ. ಆ ರುದ್ರಾಭಿಷೇಕ ಪ್ರತಿ ತಿಂಗಳು ನಮ್ಮ ಹೆಸರಲ್ಲಿ ನಡೀತಾ ಇರುತ್ತೆ. ಈಗ ನಾಳೆ ಯುಗಾದಿ ಪಾಡ್ಯ ಅವತ್ತಿನ ದಿನ ನಮ್ಮ ಹೆಸರಲ್ಲಿ ರುದ್ರಾಭಿಷೇಕ ನಡೀಲಿ ಅಂತೇಳ್ಬಿಟ್ಟು ಅಭಿಷೇಕ ಬರೆಸಿ ಬಂದಿರೋದು.
ಇದನ್ನೆಲ್ಲ ಬರೆಸಿಬಿಟ್ಟು ನಾವು ಪ್ರತಿ ಅಮಾವಾಸ್ಯೆ ಕೂಡ ಅಲ್ಲೇ ಉಳಿದುಕೊಂಡು ನಾವು ಪೂಜೆಯನ್ನು ಮಾಡಿಸ್ತಾ ಇದ್ವಿ. ಈಗ ಮಕ್ಕಳ ಜೊತೆ ವಸತಿ ಇದ್ದುಬಿಟ್ಟು ಮಾಡಿಸೋದಕ್ಕಾಗದೇ ಇರೋ ಕಾರಣಕ್ಕೆ ಅವತ್ತೇ ಹೋಗಿ ಅವತ್ತೇ ಬರ್ತಾಯಿದ್ದೀವಿ. ಆದರೆ ನಮ್ಮ ಹೆಸರಲ್ಲಿ ಪೂಜೆ ಮಾತ್ರ ನಡೀತಾ ಇರುತ್ತೆ. ನೋಡ್ತಿರ್ಬೋದು ದೇವಸ್ಥಾನದಲ್ಲಿ ಭಾಳಷ್ಟು ಜನ ಈ ಬಿಸಿಲಲ್ಲಿ ಸಾಕಾಗ್ಬಿಟ್ಟು ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ. ರಾತ್ರಿಯಿಂದನೂ ಬಂದಿರ್ತಾರೆ ಜನ, ನಿದ್ದೆಗೆಟ್ಟು ಬಂದಿರ್ತಾರೆ. ಮತ್ತು ಈ ಬಿಸಿಲಲ್ಲಿ ಕೂಡ ಎಲ್ರಿಗೂ ಸಾಕಾಗಿ ಹೋಗಿರುತ್ತೆ, ಅದಕ್ಕೋಸ್ಕರ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಸ್ವಲ್ಪ ಹಾಗೆ ಕೂತ್ಕೊಂಡಿದ್ದೆ, ಎಲ್ಲ ಕಡೆನೂ ನೋಡ್ತಾ ಹೊರಗಡೆ ಹೋಗೋದು ಬೇಡ, ತುಂಬ ಬಿಸಿಲಿದೆ ಅಂತಂದರೂ ಕೂಡ ಕೇಳಲಿಲ್ಲ. ನಮ್ಮ ಸಾತುಗೋಸ್ಕರ ಹೊರಗಡೆ ಹೋಗಲೇಬೇಕಾಯಿತು. ಅದಕ್ಕೋಸ್ಕರ ನಮ್ಮ ಮನೆಯವರು ಮತ್ತು ನಮ್ಮ ಇದನ್ನು ಸ್ವಲ್ಪ ಹೊರಗಡೆ ಹಾಗೆ ಸುತ್ತಾಡ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ರು. ಹೊರಗಡೆ ಬೇರೆ ಎಲ್ಲ ಗಣೇಶ ಮೂರ್ತಿ ಅಲ್ಲೆಲ್ಲ ಇದೆ. ಅಲ್ಲೆಲ್ಲ ಆ ಸ್ಟ್ಯಾಚು ಮುಂದೆ ಇವನು ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಅವನಿಗೆ. ಬಂದಾಗೊಮ್ಮೆ ಅಲ್ಲಿ ಹೋಗಲೇಬೇಕು ಅವನು, ಅದಕ್ಕೋಸ್ಕರ ಮತ್ತು ಈಗಲೂ ಕೂಡ ಹೋಗಿದ್ದಾನೆ. ಮತ್ತು ಇಲ್ಲಿ ಏನಪ್ಪ, ನಾವು ಪ್ರತಿ ಅಮಾವಾಸ್ಯೆ ಹೋಗಿದ್ದಾಗೂ ಕೂಡ ಅಲ್ಲಿ ದೇವರಿಗೆ ಅಭಿಷೇಕ ಮಾಡಿರುವಂಥ ತೀರ್ಥ ನೀರು ಅಂತ ಅದನ್ನು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಬರ್ತೀವಿ. ಅದನ್ನು ನಾವು ನೆಕ್ಸ್ಟ್ ಅಮಾವಾಸ್ಯೆ ಬರೋವರೆಗೂ ಕೂಡ ಅದೇ ತೀರ್ಥವನ್ನು ಮನೆಗೆ ಪ್ರತಿದಿನ ಮನೆ ಗೋಡೆಗೆ ಎಲ್ಲ ಕಡೆಯೂ ಸಿಂಪಡಿಸ್ಬಿಟ್ಟು ಏನೋ ಪಾಸಿಟಿವ್ ಎನರ್ಜಿ ಮತ್ತು ದೇವರದು ಅನ್ನೋ ಒಂದು ಭಕ್ತಿಯಿಂದ ನಾವು ಪ್ರತಿ ಅಮಾವಾಸ್ಯೆ ಈ ಥರ ನಾವು ಆ ತೀರ್ಥ ನೀರನ್ನು ತಗೊಂಡು ಬರ್ತಾ ಇರ್ತೀವಿ. ಅದು ಕೂಡ ಎಲ್ಲದನ್ನು ನಾನು ಬ್ಯಾಗಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೋಬೇಕು ಬೇಗ. ಮತ್ತು ಮುಂದೆ ನಾವು ಬೇಗ ಹೊರಡಬೇಕು ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಈಗ ನೆಕ್ಸ್ಟ್ ನಾವು ಈ ದೇವಸ್ಥಾನದ ದರ್ಶನ ಆಗಿದ ಮೇಲೆ ನೆಕ್ಸ್ಟು ಯಲ್ಲಮ್ಮ ದೇವಿ ದೇವಸ್ಥಾನ ಅಂತ ಇದೆ. ಇಲ್ಲಿ ಬಂದು ಹೋದ್ಮೇಲೆ ಕಂಪಲ್ಸರಿ ಆ ದೇವರಿಗೂ ಕೂಡ ನಾವು ಹೋಗಲೇಬೇಕು, ಆ ದೇವಿಗೂ ಕೂಡ ಪೂಜೆ ಮಾಡಿಸ್ಲೇಬೇಕು. ಅದಕ್ಕೋಸ್ಕರ ಇವಾಗ ನಾವು ನೆಕ್ಸ್ಟು ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಮತ್ತು ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೂ ಕೂಡ ಅಲ್ಲಿ ಕೂಡ ಪೂಜೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅವ್ರು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಇವಾಗ ನಾವು ಎಲ್ಲರೂ ಕೂಡ ರೆಡಿಯಾಗಿ ಆ ಕಡೆ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೊರಡಬೇಕು. ಮತ್ತು ಇಲ್ಲಿ ದಾಸೋಹ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲೇ ನಾವು ಪ್ರಸಾದವನ್ನು ಸ್ವೀಕರಿಸಿ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ನಾನಲ್ಲಿ ಕ್ಯಾಮ್ರಾ ಇಟ್ಟಿರೋದು ನೋಡಿ ಸಮೂರಾಣಿ ಯಾವಾಗ ನೋಡಿದರೂ ಕ್ಯಾಮ್ರಾ ಇಟ್ಟರೆ ಸಾಕು ತಾನೇ ಬಂದು ಇಣಿಕಾಗ್ತಾ ಇರ್ತಾಳೆ. ಇಲ್ಲಿ ನೋಡ್ತಿರ್ಬೋದು ಅವಳ ಆಟವನ್ನು. ಎಲ್ಲಿ ಕ್ಯಾಮ್ರಾ ಇಟ್ಟರು ಕೂಡ ಅಲ್ಲಿಗೆ ಬಂದುಬಿಟ್ಟು ಇಣಿಕಾಗ್ತಾ ಇದ್ಲು. ಅವಳಿಗೇನು ಖುಷಿ ಆಗುತ್ತೋ ಏನು ಗೊತ್ತಾಗುತ್ತೋ ಗೊತ್ತಿಲ್ಲ, ಆ ಥರ ಓಡಿ ಬರ್ತಾಳೆ. ಮನೆಯಲ್ಲಾದರೂ ಅಷ್ಟೇ, ಇಲ್ಲಿ ಎಲ್ಲಿ ಹೊರಗಡೆ ಬಂದಿದ್ದಾಗೂ ಅಷ್ಟೇ ಇದೇ ಥರ ಮಾಡ್ತಾ ಇರ್ತಾಳೆ ಅವಳು. ಒಂದು ಕಡೆ ಸುಮ್ಮನೆ ಕೂತಿರೋದೇ ಇಲ್ಲ. ಇವಾಗ ನಾವು ನೆಕ್ಸ್ಟು ಮೊದಲು ಪ್ರಸಾದವನ್ನು ತೊಗೊಂಡ್ಬಿಟ್ಟು ದಾಸೋಹ ಇದೆ, ಪ್ರಸಾದವನ್ನು ತೊಗೊಂಡ್ಬಿಟ್ಟು ನೆಕ್ಸ್ಟು ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮತ್ತು ಪೂಜೆಯನ್ನು ಮಾಡಿಕೊಂಡು ಇನ್ನೇನು ಹೊರಡಬೇಕು. ಇವಳಿಗೆ ಅಂತ ಹೇರ್ ಕ್ಲಿಪ್ ತೊಗೊಂಡಿದ್ದೆ ನಾನು, ಹಾಕೋಣ ಅಂತಂದರೆ ಇರಲಿಲ್ಲ. ಅವಳ ತಲೆಯಲ್ಲಿ ಅಷ್ಟೊಂದು ಕೂದಲು ಕೂಡ ಇರಲಿಲ್ಲ. ನೋಡೋಣ ಅಂತ ಹಾಕಿದ್ದೀನಿ ಹೇಗೆ ಕಾಣ್ತಿದೆ ಅಂತ ನೋಡಿ. ಈಗ ನಾವು ನೆಕ್ಸ್ಟು ಹೊರಡೋಣ ಅಂತ ಹೊರಟಿದ್ವಿ. ಅಲ್ಲಿ ಒಂದು ದೊಡ್ಡ ದೇವಸ್ಥಾನದಲ್ಲೇ ಇರುವಂಥ ಒಂದು ದೊಡ್ಡ ಗೂಳಿ ಬಂದಿತ್ತು. ಅದನ್ನು ನೋಡ್ತಾ ಪಪ್ಪ ನಮ್ಮ ಮೇಲೆ ಬಂದುಬಿಡುತ್ತೆ ಹೋಗಬೇಡ ಅಂತ ನಮ್ಮ ಸಾತು ಕೂಗ್ತಾ ಇದ್ದ. ಅದಕ್ಕೋಸ್ಕರ ನೋಡೋಣ ಅಂತ ಸುಮ್ಮನೆ ಹಾಗೆ ಅವರಪ್ಪ ಹೋಗ್ತಾಯಿದ್ರು ಎದುರುಗಡೆ.
ಇವಾಗ ನಾವು ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಒಂದು ಶಾಪ್ ಮುಂದ್ಗಡೆ ಇಷ್ಟು ಚೆನ್ನಾಗಿ ಪಕ್ಷಿಗಳನ್ನು ಸಾಕಿಬಿಟ್ಟು ಅವಕ್ಕೆ ಆಹಾರ ಮತ್ತು ನೀರನ್ನು ಎಷ್ಟು ಚೆನ್ನಾಗಿ ಕೊಡ್ತಾಯಿದ್ರು. ಈ ಬೇಸಿಗೆನಲ್ಲಿ ನಮಗೇ ಎಷ್ಟು ದಾಹ ಆಗುತ್ತೆ. ಪಕ್ಷಿ ಪ್ರಾಣಿಗಳಿಗೂ ಈ ಟೈಮಲ್ಲಿ ನೀರಿನ ಅವಶ್ಯಕತೆ ಭಾಳನೇ ಇರುತ್ತೆ. ನಮ್ಮ ಮನೇಲಿ ಹಾಗೆ ಸ್ವಲ್ಪ ಬಟ್ಲಲ್ಲಿ ನೀರು ಹಾಕಿಬಿಟ್ಟು ಹೊರಗಡೆ ಗುಬ್ಬಚ್ಚಿ ಬರ್ತಾ ಇರುತ್ತೆ ಅಂತ ಇಡ್ತಾ ಇರ್ತಾರೆ. ಇಲ್ಲಿ ಶಾಪಲ್ಲಿ ಒಂದು ಸ್ವಲ್ಪ ವಿಭೂತಿ ಕುಂಕುಮ ಅದೆಲ್ಲ ತೊಗೊಳ್ಳೋಣ ಅಂತ ನಿಂತ್ಕೊಂಡಿದ್ವಿ. ಅವ್ರ ಮನೆ ಮುಂದ್ಗಡೆ ಈ ರೀತಿ ಪಕ್ಷಿಗಳನ್ನು ಸಾಕ್ಕೊಂಡಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇವಾಗ ನಾವು ಹೇಳಿದ್ನಲ್ಲ ಯಲ್ಲಮ್ಮ ದೇವಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಿದ್ವಿ. ಅಲ್ಲಿ ಬಂದಾಗ ಅಲ್ಲಿ ಒಂದು ಚಿಕ್ಕ ತೊಟ್ಲು ಹಾಕಿದ್ರು. ತೊಟ್ಲನ್ನ ಎಲ್ಲರೂ ಸ್ವಲ್ಪ ತೂಗ್ಬಿಟ್ಟು ನಮಸ್ಕಾರ ಮಾಡ್ತಾಯಿದ್ರು. ಅದನ್ನು ನಾನು ತೂಗ್ತೀನಿ ಅಂತೇಳಿ ತೂಗ್ತಾ ಇದ್ದಾನೆ. ಅದರಲ್ಲಿ ಗೊಂಬೆಗಳನ್ನು ಹಾಕಿದ್ದಾರೆ. ಅದನ್ನು ತಾನು ಕೂಡ ಇದ್ರಲ್ಲಿ ಪಾಪು ಇದೆ ಅಂತೇಳಿ ಆಟ ಆಡ್ಕೊಂತ ನಿಂತ್ಬಿಟ್ಟಿದ್ದೆ ಅಲ್ಲೇನೆ. ಇವಾಗ ನಾವು ದೇವಸ್ಥಾನದಿಂದ ದರ್ಶನ ತೊಗೊಂಡು ಪೂಜೆ ಮುಗಿಸ್ಕೊಂಡು ಹೊರಗಡೆ ಹೊರಡ್ತಾ ಇದ್ದೀವಿ. ಇವಾಗ ಲಾಸ್ಟ್ ನಮ್ಮ ಫ್ಯಾಮಿಲಿ ಫೋಟೋಶೂಟ್ ನಡೀತಿದೆ ಲಾಸ್ಟಲ್ಲಿ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಮತ್ತು ನಮ್ಮ ಸ್ಪೆಷಲ್ ಪರ್ಸನ್ ಹೇಗಿದ್ದರು, ಯಾಕೆ ಸ್ಪೆಷಲ್ ಅಂತ ಕರಿತೀನಿ ಅಂತಂದರೆ ನಮ್ಮ ಮನೆಯಲ್ಲಿ ಈಗ ಬ್ಯಾಚುಲರ್ ಅಂತಿರೋದು ಇವರೊಬ್ಬರೇ. ಅದಕ್ಕೋಸ್ಕರ ಅವ್ರನ್ನ ಸ್ಪೆಷಲ್ ಪರ್ಸನ್ ಅಂತ ಸುಮ್ಮನೆ ನಾನು ಕಾಲು ಎಳಿತಾ ಇರ್ತೀನಿ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್